ಇತ್ಯಾದಿ ದೇವತೆಯಾದಂತಹ ಶಾರದಾ. ಜಗಜ್ಜನನಿ ದೇವಿಯ ಮಹಾಸರಸ್ವತಿಯಾಗಿ ಗಂಡಮುಂಡ, ರಕ್ತವೀಜ, ಶುಂಭಾಶುಂಭರೆ ಮೊದಲಾದಂತಹ ದುಷ್ಟರನ್ನ ವಧಿಸಿ ದೇವತೆಗಳಿಗೆ ರಕ್ಷಣೆ ನೀಡಿ ಲೋಕಕ್ಕೆ ತನ್ಮಂಗಳವನ್ನ ಕರುಣಿಸಿದಂತಹ ಕಾರಣಕ್ಕಾಗಿ ವಿಜಯದಶಮಿಯವರೆಗೆ ಈಕೆಯ ಮೂರ್ತಿಯನ್ನು ಇರಿಸಿಕೊಂಡು ಪೂಜೆ ಮಾಡಲಾಗುವಂತಹ ಒಂದು ಸಂಪ್ರದಾಯ. ಇವಳು ಅಕ್ಷರಾಭಿಮಾನಿ ದೇವತೆ ಕೂಡ ಹೌದು. ಕೈಯಲ್ಲಿ ಪುಸ್ತಕ, ಜಪಮಾಲೆಗಳನ್ನು ಧರಿಸಿದ್ದಾಳೆ. 64 ಕಲೆಗಳ ಅಧಿಷ್ಠಾತ್ರಿ ದೇವಿಯಾದ್ದರಿಂದ ಸಂಗೀತವಾದ್ಯವಾದಂತಹ ವೀಣೆ ಹಾಗೂ ನಾಟ್ಯವಾಡುವ ನವಿಲು ಇವಳೊಂದಿಗೆ ಸದಾ ಇರುತ್ತದೆ. ಎಳೆಯ ಮಕ್ಕಳಿಗೆ ವಿದ್ಯಾರಂಭವನ್ನು ಮಾಡುವುದಕ್ಕೆ ಸರಸ್ವತಿ ಪೂಜೆಯ ಬರುವ ಕಾಲ ಅದು ಪ್ರಶಸ್ತಿ ಆಗಿರುವುದರಿಂದ ವಿಜಯದಶಮಿಯನ್ನು ವಿದ್ಯಾದಶಮಿ ಅಂತೂ ಕೂಡ ನಾವು ದಿನ ನವದುರ್ಗಾರಾಧನೆಯೊಂದಿಗೆ ಶ್ರೀ ಗೋಕರ್ಣನಾಥನಿಗೆ, ಅನ್ನಪೂರ್ಣೇಶ್ವರಿಗೆ ಮತ್ತು ಪರಿವಾರ ದೇವತೆಗಳಿಗೆ ಕೂಡ ವಿಶೇಷ ಪೂಜೆ ಆಗ್ತಾ ಇರುವಂತದ್ದು ಈ 9 ದಿವಸಗಳಲ್ಲಿ ಕೂಡ ನಡ್ಕೊಳ್ತಾರೆ. ಈ ಶಾರದೆ ಪದ್ಮಪತ್ರ ವಿಶಾಲಾಕ್ಷಿಯಾಗಿ ಕಾಣ್ತಾಳೆ. ತಾವರೆಯ ಹೆಸರಿನಂತೆ ವಿಶಾಲವಾದ ಕಣ್ಣುಗಳುಳ್ಳವಳು. ಪದ್ಮ ಕೇಸರ ವರ್ಣಿನಿಯೂ ಕೂಡ ಹೌದು. ತಾವರೆಯ ಕೇಸರದ ಬಣ್ಣ ಉಳ್ಳವಳು. ಶರದಿಂದು ವಿಕಾಸ, ಶರತ್ಕಾಲದ ಚಂದ್ರ, ಮಂದಸ್ಮಿತೆ, ಮುಗುಳ್ನಗೆ ಉಳ್ಳವಳು. ಮಧುರ ಭಾಷಿಣಿ, ತಾವರೆಯಂತಹ ಕಣ್ಣುಳ್ಳವಳು. ಮಿತಮುಖಿ, ನಗುಮುಖದವಳು. ಶ್ರೇಷ್ಠವಾದ ಚಂದನದಿಂದ ಲೇಪಿಸಲ್ಪಟ್ಟ ಶಾಂತಿಯುತವಾದ ಮುಖವುಳ್ಳವಳು. ಪೂರ್ಣಚಂದ್ರನಂತೆ ಕಾಂತಿಯುತವಾದ ಮುಖವುಳ್ಳವಳು. ಕರ್ಪೂರ ಕುಂದ ಪ್ರಭಾ, ಕರ್ಪೂರ ಮತ್ತು ಕುಂದ ಪುಷ್ಪಗಳ ಸಭೆ ಉಳ್ಳವಳು. ಉದಿಸುವ ಕೋಟಿ ಸೂರ್ಯರಿಗೆ ಇದಿರಾಳಿಯಂತಿರುವ ಸುಂದರಿ. ಇದು ಮಾತ್ರ ಅಕ್ಷರತಃ ಸತ್ಯ. ಮುಂಭಾಗದಲ್ಲಿ ಉದಿಸುತ್ತಿರುವಂತಹ ಸೂರ್ಯ, ಆ ಸೂರ್ಯನ ಬೆಳಕಿಗೆ ಪ್ರತಿಯಾಗಿ ಕೋಟಿ ಸೂರ್ಯರಿಗೆ ಇದಿರಾಳಿಯಾಗಿರುವಂತಹ ತನ್ನ ಸೌಂದರ್ಯವನ್ನೇ